ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಹೆಬ್ಬಾವನ್ನ ಕಂಡು ಉರಗ ಪ್ರೇಮಿಯೊಬ್ಬರು ಅದನ್ನ ವೈದ್ಯರಿಗೆ ತೋರಿಸಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದಂತಹ ಒಂದು ಘಟನೆ, ಜೊತೆಗೆ ಅದನ್ನು ಕಾಡಿಗೆ ಬಿಟ್ಟಂತಹ ಪ್ರಸಂಗ ನಡೆದಿದೆ. ಬಂಟ್ವಾಳದ ಪೊದೆಯೊಂದರಲ್ಲಿ ಹೊಟ್ಟೆಯಲ್ಲಿ ಮಲ ತುಂಬಿಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೆಬ್ಬಾವನ್ನ ಕಂಡಂತಹ ಉರಗ ರಕ್ಷಕ ಧೀರಜ್ ಗಾಣಿಗ ಅದನ್ನು ತನ್ನ ಬೈಕಿನಲ್ಲೇ ಇರಿಸಿಕೊಂಡು ವೈದ್ಯರ ಬಳಿಗೆ ಬಂದಿದ್ದಾರೆ. ಸುಮಾರು 13 ಕೆಜಿ ತೂಕದ ಹೆಬ್ಬಾವಿಗೆ ಸ್ಕ್ಯಾನ್ ಮಾಡಿದಾಗ ಹೊಟ್ಟೆಯಲ್ಲಿ ಮಲ ತುಂಬಿಕೊಂಡಿರುವುದು ಕಂಡು ಬಂದಿದೆ. ಮಂಗಳೂರಿನ ಲಿಟ್ಲ್ ಪಾವ್ಸ್ ಪಶು ವೈದ್ಯಕೀಯ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಅಲ್ಟ್ರಾಸೌಂಡ್ಸ್ ಸ್ಕ್ಯಾನಿಂಗ್ ಮೂಲಕ ಸುಮಾರು 3 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಮೇಘನಾ ಪೆಮ್ಮಯ್ಯ, ಡಾಕ್ಟರ್ ಯಶಸ್ವಿ ನಾರಾವಿ, ಡಾಕ್ಟರ್ ಕೀರ್ತನಾ ಜೋಶಿ, ನಫೀಸಾ ಕೌಸರ್, ಸಮೀಕ್ಷಾ ರೆಡ್ಡಿ ತಂಡ ಚಿಕಿತ್ಸೆ ಮಾಡಿದೆ. ಅನಸ್ತೇಶಿಯಾ ನೀಡಿ ಹೆಬ್ಬಾವಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಹೆಬ್ಬಾವನ್ನ ರಕ್ಷಿಸಿ ಚಿಕಿತ್ಸೆ ನೀಡಿದ ಬಳಿಕ ಮರಳಿ ಕಾಡಿಗೆ ಬಿಡಲಾಗಿದೆ. ಅದೊಂಥರ ಅದೊಂಥರ